ಬೆಳ್ತಂಗಡಿಯ ಮಲೆಬೆಟ್ಟುವಿನಲ್ಲಿ ನಿನ್ನೆ ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮ ನೆರವೇರಿದೆ. ಸಂಸ್ಕಾರಯುತ ಗ್ರಾಮ ನಿರ್ಮಾಣದ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಲೆಬೆಟ್ಟುವಿನ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ದೀಪಗಳನ್ನು ಪ್ರಜ್ವಲಿಸಿ ಗೌರವ ಸಲ್ಲಿಸಲಾಯಿತು. ರಾತ್ರಿ ವೇಳೆ ನಡೆದ ಈ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕು ಶಾಸಕರಾದ ಹರೀಶ್ ಪೂಂಜಾ, ಗುತ್ತಿಗೆದಾರರಾದ ಗಿರಿರಾಜ ಬಾರಿತಾಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪೂಜನ ಕಾರ್ಯಕ್ರಮ ಇವತ್ತು ಬಹಳ ಹೆಮ್ಮೆಯಿಂದ, ಬಹಳ ಗರ್ವದಿಂದ ನಾನು ಹಿಂದೂ, ನಾನು ಭಾರತೀಯ ಎನ್ನುವಂತಹ ಎದೆಗಾರಿಕೆಯಿಂದ ಇವತ್ತು ಸಮಾಜದಲ್ಲಿ ನಮ್ಮ ಅಸ್ಮಿತೆಯನ್ನು ಉಳಿಸಿಕೊಂಡಿದ್ದೇವೆ ಅಂತ ಹೇಳಿದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಕಟ್ಟಿರ್ತಕ್ಕಂಥ ಪರಿವಾರ ಸಂಘಟನೆಗಳು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಪರಿಣಾಮ ಇವತ್ತು ಈ ರೀತಿಯ ಭಾರತ ಮಾತಾ ಪೂಜನವನ್ನು ನಾವೆಲ್ಲರೂ ಮಲೆಬೆಟ್ಟಿನಲ್ಲಿ ಕೂತು ಮಾಡತಕ್ಕಂಥ ಸ್ಥಿತಿಯಲ್ಲಿ ನಾವು ತಲುಪಿರ್ತಕ್ಕಂಥ